ಅವ್ರು ಇಲ್ಲೆಲ್ಲಿದ್ದಾರೆ ಸರ್ ಬೆಂಗಳೂರು? ಅವ್ರು ಇರೋದು ಚೆನ್ನೈ, ಅಂದರೆ ಮಡ್ರಾಸ್. ನನ್ನ ಗ್ರಾಚಾರಕ್ಕೆ ಪಾರ್ವತಕ್ಕ ಕೂತಿದ್ರು. ಅದು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಂಗೆ. ಯಾಕೆ ನಮ್ಮಂಥ ಕಲಾವಿದರನ್ನ ಸಾಕಷ್ಟು ಜನನ ಬೆಳೆಸಿದ್ರು. ಇವತ್ತು ವಜ್ರಮುನಿ ಆಗಿರ್ಬೋದು, ತೂಗುದೀಪ ಆಗಿರ್ಬೋದು, ಹೀಗೆ ಎಲ್ಲ ಪ್ರತಿಯೊಬ್ಬರನ್ನು ನನ್ನಂತರ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀವೆಲ್ಲರಿಗೂ ಇಷ್ಟು ತಾಳ್ಮೆಯಿಂದ ನೀವು ಬುದ್ಧಿವಾದ ಹೇಳ್ತೀರಲ್ಲ, ಚಿರಋಣಿ ಅಂತ. ನಾನು ಹೊನ್ನವಳ್ಳಿ ಕೃಷ್ಣ ಅಂತ, ನೀವೆಲ್ಲ ನೋಡಿದ್ದೀರ. ನಾನು ನ್ಯಾಯವೇ ದೇವರಿಂದ ಇಲ್ಲಿವರೆಗೂ ಸುಮಾರು 1118 ಸಿನಿಮಾ ಮಾಡಿದೆ. ಆದರೆ ಇನ್ನೂ ಕಲಿತಾ ಇದ್ದೇನೆ. ಇದು ಎಂಡಿಲ್ಲ. ನಾವು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ. ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಅಂದ್ಬಿಟ್ಟು ನಂದು ಅರ್ಕಲ್ಗೋಡು ಹತ್ರ ಹೊನ್ನವಳ್ಳಿ, ಹಾಸನ ಜಿಲ್ಲೆ. ನನಗೆ ಅಷ್ಟಾಗಿ ತಿಳುವಳಿಕೆ ಇರಲಿಲ್ಲ. ಇವ್ರು ಎಲ್ಲಿದ್ದಾರೆ, ಏನು ಎತ್ತ ಅಂತ. ನಾನು ಹಳ್ಳಿಯಿಂದ ಬಂದನಲ್ಲ, ಒಂಥರ ಏನು ಬೆಂಗಳೂರಿಗೆ ಬಂದ್ರೇ ಭಾಳ ಥರ ದೊಡ್ಡ ದೊಡ್ಡ ಮನೆಗಳು, ಮನೆ ಮೇಲೆ ಮನೆ. ಇಲ್ಲಿರೋರೆಲ್ಲ ಶ್ರೀಮಂತರೆ, ನಾವು ಹೇಗೆ ಇವ್ರನ್ನ ಇದು ಮಾಡೋದು ಅಂತ. ಯಾರೋ ಒಬ್ಬ ಗೆಳೆಯನ್ನ ಅಲ್ಲಿ ಕೇಳಿದೆ. ಕಪ್ಪಲಿ ಥಿಯೇಟ್ರ್ ಹತ್ರ ಶ್ರೀರಾಮ ಬುಕ್ ಸ್ಟಾಲ್ ಅಂತ ಇತ್ತು, ಅಲ್ಲಿ ಕೇಳಿದೆ. ಆಗ ಅವರು ಒಂದು ನ್ಯೂ ಫಿಲ್ಮ್ ಡೈರಿ ಅಂತ ಇದೆ, ಅದನ್ನು ಕೊಂಡ್ಕೊಳ್ಳಿ. ಅದು ಆರಾಣೆ, ಅವತ್ತಿನ ದಿವಸ ಆರಾಣೆ. ಅದನ್ನು ಕೊಂಡ್ಕೊಂಡ್ರೆ ನೋಡಿದ್ರೆ ಎಲ್ಲರ ಭಾವಚಿತ್ರಗಳು ಇತ್ತು. ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಅಶ್ವಥ್, ಬಾಲಕೃಷ್ಣ, ನಮ್ಮ ನರಸಿಂಹರಾಜ್ ಅವರು, ಪಂಡ್ರಮ್ಮ ಆಯಿತು. ಹೀಗೆ ನಾನು ಅದೇನೋ ತಗೊಂಡೆ. ಅದನ್ನು ತಗೊಂಡು ಹೇಗೆ ಹೊರಡೋದು, ಎಲ್ಲಿ ಸುತ್ತಿ ಬಿಡಿಸಿ ತಿಳಿದೆ. ಒಬ್ಬೊಬ್ಬರನ್ನ ಪರಿಚಯ ಮಾಡ್ಕೊಂಡು ಇದು ಮಾಡ್ಕೊಂಡು, ಈಗ ಸಾರ್ ಅವ್ರು ಇಲ್ಲೆಲ್ಲಿದ್ದಾರೆ ಸರ್ ಬೆಂಗಳೂರು? ಅವ್ರು ಇರೋದು ಚೆನ್ನೈ, ಅಂದರೆ ಮಡ್ರಾಸ್. ನೀವು ಅಲ್ಲಿ ಹೋಗಬೇಕು. ಮಡ್ರಾಸಲ್ಲಿ ಕೊಡಂಬಾಕಂ, ಟ್ರಿಸ್ಟ್ಪುರಂ, ನಂಬರ್ 27, ಸೆಕೆಂಡ್ ಕ್ರಾಸ್. ಏನೋ ನೋಡಬೇಕು ಅನ್ನೋ ಹಂಬಲ ಇತ್ತಲ್ಲ, ಹಾಗಾಗಿ ಮನೆ ಹತ್ರ ಹೋದೆ. ಮನೆ ಹತ್ರ ಹೋದರೆ ಗುರ್ಕಾ ಕೌನ್ ಜಾವ್ ನೈ ಯಜಮಾನ್ ಶೂಟಿಂಗ್ ಅಪ್ಪ. ಅವನ ಭಾಷೆ ನನಗೆ ಬರಲ್ಲ, ನನ್ನ ಭಾಷೆ ಸರಿಯಾಗಿ ಅವನಿಗೆ ಬರಲ್ಲ. ಹೇಗಪ್ಪ, ಏನು ಎತ್ತ. ಹಾಗೂ ಮತ್ತೆ ಮಾರನೇ ದಿನ ಬಂದೆ. ಆಗ ನನ್ನ ಗ್ರಾಚಾರಕ್ಕೆ ಪಾರ್ವತಕ್ಕ ಕೂತಿದ್ರು. ಅವ್ರ ಮನೆ ಹತ್ರ ತುಳಸಿ ಗಿಡ ಇದೆ, ಅಲ್ಲಿ ಕೂತಿದ್ರು. ಯಾವೂರಪ್ಪ ಅಂತ. ನಂದು ಅರ್ಕಲ್ಗೋಡು ಹತ್ರ ಹೊನ್ನವಳ್ಳಿ. ನನಗೇನು ದುಡ್ಡು ಗಿಡ್ಡು ಏನು ಬೇಡಿ, ಯಜಮಾನ್ರನ್ನ ನೋಡಬೇಕು, ಅದಷ್ಟೇ. ಕೂತ್ಕೋ ಅಂತ. ಅಲ್ಲಿ ಒಬ್ರು ಯಾರೋ ಇದ್ದರು. ಕಾಫಿ ತಂದು ಕೊಡೋ ಅಂತ. ಅಮ್ಮ ಬ್ಯಾಡಿ ಅಮ್ಮ ಅಂತ, ಕುಡಿಯಪ್ಪ ಅಂತ. ಕಾಫಿ ಕುಡಿದೆ. ಆಗ ಕೇಳಿದ್ರು, ಯಾತಕ್ಕೆ ಬಂದೆ, ಏನು? ಇಲ್ಲಮ್ಮ ಯಜಮಾನ್ರು ನೋಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಒಂದು ಅರ್ಕಲ್ಗೋಡು ಹತ್ರ ಹೊನ್ನವಳ್ಳಿ, ಅವ್ರದ್ದು ಸಾಲಿಗ್ರಾಮ ಆಜು ಬಾಜು ಹತ್ತತ್ರನೇ. ಭಾಳ ಚೆನ್ನಾಗಿ ಮಾತಾಡಿಸಿ ಕಾಫಿ ಕೊಟ್ಟು
ನನ್ನ ಅಕ್ಕರೆಯಿಂದ ಮಾತಾಡಿದಾಗ ನನ್ನ ಬಾಯಿಗೆ ಸಕ್ಕರೆ ಆಗ್ತಂಗಾಯ್ತು ನನಗೆ. ಇಂಥ ಜನ ಇನ್ನೂ ಪ್ರಪಂಚದಲ್ಲಿ ಇದ್ದಾರಲ್ಲ, ಅವರಲ್ಲಿರ್ತಕ್ಕಂಥ ರಾಜ್ಕುಮಾರ್ ಅವರ ಶ್ರೀಮತಿ ಅದು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಂಗೆ. ಯಾಕೆ ನಮ್ಮಂಥ ಕಲಾವಿದರನ್ನ ಸಾಕಷ್ಟು ಜನನ್ನ ಬೆಳೆಸಿದರು. ಇವತ್ತು ವಜ್ರಮುನಿ ಆಗಿರ್ಬೋದು, ತೂಗುದೀಪ ಆಗಿರ್ಬೋದು, ಹೀಗೆ ಎಲ್ಲ ಪ್ರತಿಯೊಬ್ಬರನ್ನು ಅಲ್ಲಿ ಸಾಕಷ್ಟು ಜನ ಬರ್ತಾ ಇರೋರು, ಹೋಗ್ತಾ ಇರೋರು, ಇವೆಲ್ಲ ನೋಡ್ತಾ ಇದ್ದೆ ನಾನು. ನನಗೆ ಯಾರೋ ಒಬ್ಬರನ್ನ ನೋಡಿದಾಗ ಏನೋ ಒಂದು ಆಶ್ಚರ್ಯ. ಆಮೇಲೆ ಅವ್ರನ್ನ ಅವ್ರು ಯಾರು ಅಂತ, ಕ್ಯಾಮ್ರಾಮ್ಯಾನ್. ಹಂಗಂದ್ರೆ ಅಲ್ಲ, ಅವರು ಫಿಲ್ಮ್ ತೆಗಿಯೋರು ಕ್ಯಾಮ್ರಾಮ್ಯಾನ್ ಅಂತ. ಓಹೋ, ಅವರು ಆ ಕಡೆ ಇರೋರು. ಅವ್ರು ಡೈರೆಕ್ಟ್ರು ಅಂದರೆ, ನಿರ್ದೇಶಕರು ಅಂದರೆ ಸಿನಿಮಾದಲ್ಲಿ ಯಾವ ಪಾತ್ರನ ಈ ರೀತಿ ಬರಬೇಕು, ಈ ರೀತಿ ಬರಬೇಕು ಅಂತ ಹೇಳ್ಕೊಡೋದು ಅವ್ರ ಕೆಲಸ. ಆಗ ಏನೋ ನನಗೊಂದು ಖುಷಿ ಆಯಿತು. ಹೇಗೆಲ್ಲ ಇದ್ದಾರೆ, ಒಬ್ಬರಿಂದ ಒಬ್ಬರು ಕಲಿಬೇಕು ಅಂತ ಹೇಳ್ತಾರಲ್ಲ. ಆಗ ಅಲ್ಲಿ ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯಗಳನ್ನ ನಾನು ಕಲಿತು ನಾನು ಬೆಳೆದು ಬಂದ ದಾರಿ ಇದು. ಯಾಕೆಂದರೆ ನಿಜ, ಎಲ್ಲ ಒಂದೊಂದು ಕಡೆ ಒಬ್ಬೊಬ್ಬರಿಂದ ಒಂದೊಂದು ಕಲಿಬೇಕಾಗತ್ತೆ, ಒಂದೊಂದು ಕಲಿಸ್ಬೇಕಾಗತ್ತೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡದೆ ಹೋದ್ನಲ್ಲ, ಹಾಗಾಗಿ ಸಿಕ್ಕಿ ಮಾತಾಡಿಸಿ ಅವರು ಈಗೇನು ಮಾಡ್ತಿದೀಯ, ಏನು ಮಾಡ್ತಿಲ್ಲಮ್ಮ ಅಂತ. ಅವ್ರ ಮನೇಲಿ ಅವ್ರ ತಂಗಿ ಮಕ್ಕಳು, ಅವ್ರ ಮಕ್ಕಳು, ಇನ್ನೊಂದು ತಂಗಿ ಎಲ್ಲ ಹೆಚ್ಚು ಕಮ್ಮಿ ಒಂದು 30-35 ಜನ ಇದ್ದರು. ನಾನು ಎಷ್ಟು ಚೆನ್ನಾಗಿದೆ ಅಪ್ಪ ದೇವರೇ ಪರಮಾತ್ಮ, ಸ್ವಲ್ಪನೂ ಇದಲ್ಲಿ ನಾವು ಏನೋ ಅವರು ರತ್ನ ಕಂಬಳಿಯಲ್ಲಿ ಹಾಗೆ ಹೀಗೆ ಏನೇನೋ ಅಂದ್ಕೊಂಡಿದ್ದೆ. ಅವ್ರು ನೋಡಿದ್ರೆ ಭಾಳ ಸಿಂಪಲ್ಲಾಗಿದೆ. ಅವರೊಂದು ಚಾಪೆ, ಒಂದು ದಿಂಬು ಅಷ್ಟೇ ಅವರು ಮಲಗ್ತಿದ್ದು. ತಾನು ಇವನ್ನ ನೋಡಿದೆ, ಅಯ್ಯೋ ಏನು ಭಾಳ ಸಿಂಪಲ್ಲಾಗಿದ್ದಾರೆ ಮನುಷ್ಯ, ನಾವು ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತ ಸಿಂಪಲ್. ಆಗ ಇದು ಮುತ್ತುರಾಜ್ ಯೂನಿವರ್ಸಿಟಿ ಅಂತ ಅಂದ್ಕೊಂಡೆ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಯೂನಿವರ್ಸಿಟಿ. ಅಲ್ಲಿ ಸಾಕಷ್ಟು ಜನ ಬೆಳೆದರು. ಈಗ ನಮ್ಮ ಸಿದ್ಧಲಿಂಗಯ್ಯ ಇರ್ಬೋದು, ಸೋಮಶೇಖರ್ ಇರ್ಬೋದು, ಶೇಷಗಿರಿರಾವ್ ಇರ್ಬೋದು, ವಿಜಯರೆಡ್ಡಿ ಇರ್ಬೋದು, ಎಲ್ಲ ಅಲ್ಲಿ ಬಂದಂಥ ಜನ. ಉದಯಶಂಕರು ಡಿಸ್ಕಷನ್ ಕೂತ್ಕೊಂಡಾಗ ನಾನು ಅಷ್ಟೊತ್ತಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಅವರಂದ್ರೆ, ನೋಡಪ್ಪ ನಿಂಗೆ ಯಾವ್ದಾರ ಕೆಲಸ ಸಿಕ್ಕಿದ್ರೆ ಹೋಗು, ಇಲ್ಲಿರು, ಇಲ್ಲಿ ಸುಮ್ಮನೆ ಆತಕ್ಕೆ ಒಂದು ರೂಮ್ ಮಾಡ್ಕೊಂಡು ಇದು ಮಾಡಿಕೊಂಡು ವೇಸ್ಟ್ ಮಾಡ್ತೀಯ. ತುಂಬ ಸಂತೋಷ ಆಯ್ತಮ್ಮ, ನೀವು ಬಾಯಿ ತುಂಬ ಮಾತಾಡ್ಸಿದ್ರಿ. ಊಟ ಮಾಡ್ದ, ತಿಂಡಿ ತಿಂದ ಅಂತ ಕೇಳಿದ್ರಿ. ನೀವು ಮಾತಾಡಿರೋ ಮಾತಿಗೆ ನನಗೆ ಹಸಿವೆ ಎಲ್ಲ ಹೊಟ್ಟೆ ತುಂಬಿದಂಗಾಯಿತು. ಹಸಿವೆ ಇಲ್ಲ. ನನ್ನಂತರ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀವೆಲ್ಲರಿಗೂ ಇಷ್ಟು ತಾಳ್ಮೆಯಿಂದ ನೀವು ಬುದ್ಧಿವಾದ ಹೇಳ್ತೀರಲ್ಲ, ಚಿರಋಣಿ ಅಂತ. ಭಾಳ ಸಂತೋಷ ಆಯಿತು. ನಮ್ಮನೇಲೇ ಇರೋ ನೀನು, ಏನಾದ ಕೆಲಸ ಸಿಕ್ಕವರೆಗೂ ಅಂತ.
ಆಯ್ತಮ್ಮ ಅಂತ. ನಾನು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಬೇಡ ನೀನು, ಸುಮ್ಮನಿರು ಅಂತ. ಅಷ್ಟೊತ್ತಿಗೆ ಇವರು ಮನೆಗೆ ಬರ್ತಿದ್ರಲ್ಲ ಇವರು ಅಲ್ಲಿ ಹಾಲಿವುಡ್ ಹೋಟೆಲ್ ಅಂತ ಆಯಿತು ಒಂದು, ಅಲ್ಲಿ ಟೀ ತಂದು ಕೊಡೋದು, ಕಾಫಿ ತಂದು ಕೊಡೋದು, ಕೂಲ್ ಡ್ರಿಂಕ್ಸ್ ತಂದು ಕೊಡೋದು, ಇವೆಲ್ಲ ಮಾಡ್ತಿದ್ದೆ. ನನಗೇನು ಬೇಜಾರಾಗ್ತಿತ್ತಿಲ್ಲ, ಖುಷಿ ಆಗೋದು. ಒಬ್ಬ ಇವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು. ಆಮೇಲೆ ಬರ್ತಾ 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 ನನಗೆ ನಮ್ಮ ಡೈರೆಕ್ಟ್ರ್ ಸಿದ್ಧಲಿಂಗಯ್ಯ ಅಂತ ಇದ್ರು. ತಮಿಳಲ್ಲಿ ಮುರುಡಿ ಮಾಡಿದ ಪುದು ವಸಂತಂ ಅಂತ ಸಿನಿಮಾ, ಅದನ್ನು ಕನ್ನಡದಲ್ಲಿ ಶ್ರುತಿ ಅಂತ ಮಾಡಿದ್ರು ದ್ವಾರಕೀಶ್ ಅವರು. ಆ 4 ಜನ ನಾಯಕರಲ್ಲಿ ನಾನೊಬ್ಬ. ಕೋಸ್ಟಲ್ ಕನ್ನಡ ಚಾನಲ್ನ ಬೆಳಿಬೇಕು ಅಂದರೆ ನೀವೆಲ್ಲ ವೀಕ್ಷಕರು ನೋಡ್ತಾ ಇದ್ದರೆ ಗ್ಯಾರಂಟಿ ಬೆಳೆದೇ ಬೆಳೆಯುತ್ತೆ, ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಕೋಸ್ಟಲ್ ಕನ್ನಡ ಚಾನಲ್ಗೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ. ಏನೇ ಮಾಡೋದು ನಾನು ಒಂದ್ಸಲ ಮಾಡಿ ತೋರಿಸ್ಬೇಕು. ಆಗ ಅವನು, ಕೃಷ್ಣ ಹೆದರಿಕೆ ಆಗಲ್ವಾ ಅಂತಾನೆ. ಇಲ್ಲ, ಆಗಲ್ಲ ಅಪ್ಪು, ಏನೂ ಆಗಲ್ಲ. ಅದಕ್ಕೆ ಅವರು ಪವರ್ ಸ್ಟಾರ್ ಆಗಿದ್ದು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ